ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮಾಸ್ಟರಿಂಗ್ ಮೈಂಡ್. ನಾನು ಅಶ್ವಿನಿ ಜನಾರ್ದನ್. ಎಲ್ಲಿ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಖಂಡಿತ ಯಾರಿಂದನೂ ಹೇಳೋಕ್ಕಾಗಲ್ಲ, ನಂಗೆ ಗೊತ್ತು. ಆದರೆ ನಮ್ಮ ರಿಲೇಷನ್ಶಿಪ್ಗಳಲ್ಲಿ ಈ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಪಾರ್ಟ್ನರ್ಸ್ಗಳಿಂದ. ನಾವು ಏನು ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಅವ್ರಿಗೆ ತಿಳಿಸಲ್ಲ, ಆದರೆ ಅವ್ರ ಕಡೆಯಿಂದ ಈ ಥರ ಅವ್ರು ನಡ್ಕೊಳ್ಬೇಕು, ಅವ್ರ ಕಡೆಯಿಂದ ಒಂದು ಆ್ಯಕ್ಷನ್ ಇರಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇವಾಗ ನನಗೇನು ಬೇಕು ಅನ್ನೋದನ್ನು ನಾನು ಹೇಳಿದ್ರೇ ಗೊತ್ತಾಗೋದಲ್ವಾ. ಏನು ಹೇಳ್ದಿರಾ ಒಂದಷ್ಟು ವಿಷಯಗಳಲ್ಲಿ ಟೈಮು, ಸಿಚುವೇಶನ್ ಏನೇ ಒಂದಿರ್ಬೋದು, ಅದು ಚೇಂಜ್ ಮಾಡುತ್ತೆ. ಆಗಿರೋವಾಗ ನಿಮ್ಮ ಒಂದು ಕಮ್ಯುನಿಕೇಷನ್ನ ಸರಾಗವಾಗಿಡಿ, ಸ್ಮೂತಾಗಿಡಿ. ಸುಮ್ಮನೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸಲ್ಲಿ ಅವ್ರಿಗೆ ಹೇಳ್ದೆ ಅವ್ರ ಕಡೆಯಿಂದ ಬರಬೇಕು ಅನ್ನೋದನ್ನು ಅಂದ್ಕೊಳ್ಳೋದು ಕೂಡ ಇಟ್ ಲೀಡ್ಸ್ ಟು ರಿಲೇಷನ್ಶಿಪ್ ಇಶ್ಯೂಸ್. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ವಿಚ್ ವಿ ಕ್ಯಾನ್ ಡೂ. ನಮ್ಮ ಒಂದು ರಿಲೇಷನ್ಶಿಪ್ ಚೆನ್ನಾಗಿಟ್ಕೊಬೇಕಂದ್ರೆ ಒಂದಷ್ಟು ವಿಷಯಗಳನ್ನ ನಾವು ಓಪನ್ ಅಪ್ ಆಗಬೇಕು. ಅದನ್ನು ಪಾಸಿಟಿವ್ ಆಗಿ ಅಥವಾ ಒಂದು ಹೇಳೋ ರೀತಿ ಅನ್ನೋದಿರುತ್ತೆ, ಅದನ್ನು ಯಾವ ರೀತಿ ಕನ್ವೆ ಮಾಡಿದ್ರೆ ಆಪೋಸಿಟ್ ಪರ್ಸನ್ಗೆ ತಲುಪತ್ತೆ ಅನ್ನೋದು ನಮ್ಗೆ ಗೊತ್ತೇ ಇರುತ್ತೆ. ಅದನ್ನು ಆ ರೀತಿ ಹೇಳೋದಕ್ಕೆ ನಾವು ಫಾಲೋ ಮಾಡಿದ್ರೆ ಅಥವಾ ಟ್ರೈ ಮಾಡಿದ್ರೆ ಎಷ್ಟೋ ಒಂದು ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ.